ಕನ್ನಡಿಗ ಸಿನಿಮಾ ಸುಮಾರು 4-5 ದಿವಸ ನಡೀತು ಅಲ್ಲಿ. ಅದು 4-5 ದಿವಸ ಕಳೆದಿದ್ದು ಗೊತ್ತಾಗಲಿಲ್ಲ. ಯಾಕೆಂದರೆ ಎಲ್ಲ ಇವ್ರ್ಯಾರು ಸ್ಲಮ್ಮ ಅದು ಏನೋ ಅಸಟ್ಟು ಹಾಗೆ ಇರೋದು, ಒಂಥರ ಇದು ಎಲ್ಲ ಒಂಥರ ಕಾಸ್ಟ್ಯೂಮ್ ಎಲ್ಲ ಒಂಥರ ವಿಕಾರವಾಗಿರೋದು. ಅಲ್ಲಿ ಹೋಗ್ತಿದ್ರೆ ಬರ್ತಿದ್ರೆ ಯಾರು ಬರ್ತಿದ್ದಾರೆ ಯಾರು ಹೋಗ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಅಂದರೆ ಅಷ್ಟು ನ್ಯಾಚುರಲ್ಲಾಗಿ ಮಾಡಿಸಿದ್ರು. ಅಸೆಟ್ ಹಾಕದಂಥ ಮಹಾನುಭಾವ ಆ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ಅಲ್ಲಿರ್ತಕ್ಕಂಥ ಎಲ್ಲರೂ ಎಂಟರ್ ಟೀಮ್ ಚೆನ್ನಾಗಿತ್ತು. ಆ ಥರ ಚೆನ್ನಾಗಿದ್ದಾಗ ಒಂದು ಸಿನಿಮಾ ಚೆನ್ನಾಗಿ ಬರೋಕ್ಕೆ ಸಾಧ್ಯತೆ ಆಯಿತು ಅಂತ ಅವತ್ತು ನಮಗೆ ಚೆನ್ನಾಗಿ ಗೊತ್ತಾಗಿದ್ದು. ಓಹೋ, ಒಗ್ಗಟ್ಟಿದ್ರೆ ಏನು ಬೇಕಾದರೂ ಮಾಡ್ಬೋದು. ಯುಗಾದಿ ಹಬ್ಬದ ದಿವಸ ಎಲ್ಲರ ಮನೆಯಲ್ಲೂ ಒಬ್ಬಟ್ಟು ಊಟ ಅಂತ ಅಂತಾರೆ. ಬಡವನ ಮನೆಯಲ್ಲೂ ಅದೇ ಒಬ್ಬಟ್ಟಿರುತ್ತೆ, ಶ್ರೀಮಂತರ ಮನೆಯಲ್ಲೂ ಒಂದು ಸ್ವಲ್ಪ ಉಡುಗೆ ತೊಡುಗೆ ಎಲ್ಲ ಶ್ರೀಮಂತರ ಮನೇಲಿ ಜೋರಾಗಿರ್ತದೆ, ಬಡವ್ರ ಮನೆಯಲ್ಲಿ ಒಂದು ಸ್ವಲ್ಪ ಕಮ್ಮಿ ಇರ್ತದೆ. ಅಂದರೆ ಆ ದಿನನ ಮರೆಯೋಕ್ಕಾಗಲ್ಲ. ಈಗ ಹೇಳ್ತಾರಲ್ಲ, ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರುಷಭ ಹೊಸದು ತರುತ್ತಿದೆ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ. ಆ ಹಬ್ಬದ ದಿವಸ ಆ ಹಾಡು ಬಂದೇ ಬರುತ್ತೆ ನೋಡಿ. ನಾವು ಕೇಳ್ತೀವಿ, ಮೈ ಮನೆ ಎಲ್ಲ ಜುಮ್ ಅನ್ನೋದು ಅಷ್ಟು ಅದ್ಭುತವಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.